ಗ್ರಾಮ ಪಂಚಾಯತ್ ಚುನಾವಣೆ ವ್ಯಕ್ತಿ ಆಧಾರಿತ ಚುನಾವಣೆಯಾಗಿದ್ದು ಇದರಲ್ಲಿ ಪಕ್ಷ ಬರೋದಿಲ್ಲ. ಆದರೆ ಚುನಾವಣಾ ಹೇಳಿಕೆ ನೀಡಿದ್ದಕ್ಕೆ ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿಯಿಂದ ಮುಕ್ತ ಮಾಡಿದ್ದಾರೆ. ಆದರೆ ನನ್ನ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಾಗಿ ಎಲ್ಲವನ್ನ ಎದುರು ಹಾಕಲು ಸಿದ್ಧ ಎಂದು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ಬೈರಂಪಳ್ಳಿ ತಿಳಿಸಿದ್ದಾರೆ. ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೈರಂಪಳ್ಳಿಯಲ್ಲಿ ಕೆಲವು ನಾಯಕರು ಸೇರಿ ಸಂಘಟನೆಯನ್ನ ಮುರಿಯುವ ಉದ್ದೇಶದಿಂದ ಮತ್ತು ತಮ್ಮ ಭ್ರಷ್ಟಾಚಾರದ ಭದ್ರಕೋಟೆ ಒಡೆಯುತ್ತದೆ ಎಂಬ ಭಯದಿಂದ ರಾಜಕೀಯ ಪಕ್ಷದ ಜಿಲ್ಲಾ ಧುರೀಣರನ್ನ ಬಳಸಿಕೊಂಡು ನನ್ನನ್ನು ವಜಾ ಮಾಡಿದ್ದಾರೆ ಎಂದು ಹೇಳಿದರು. ನಮ್ಮ ಉದ್ದೇಶ ಬೈರಂಪಳ್ಳಿ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಮುಕ್ತ ಮಾಡುವುದು, ಅದರೊಂದಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವುದು. ಆ ಕಾರಣದಿಂದಲೇ 200 ಜನರ ಸ್ಥಾಯಿ ಸಮಿತಿ, 10 ಜನರ ಕೋರ್ ಕಮಿಟಿಯನ್ನು ರಚನೆ ಮಾಡಿ ಎಲ್ಲರೂ ನನ್ನೊಂದಿಗೆ ಯುವಕರೆಲ್ಲ ಸೇರಿಕೊಂಡು 13 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ನಾವು ಈ ಒಂದು ಅಭಿವೃದ್ಧಿಯ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಈ ವಿಷಯದಲ್ಲಿ ನಮ್ಮ ಯಾರು ಕಾರ್ಯಕರ್ತರು ಕೂಡ ಗೊಂದಲಕ್ಕೆ ಒಳಗಾಗದೆ ರಾಜೀನಾಮೆ ನೀಡುವಂತಹ ಪ್ರಕ್ರಿಯೆ ಆಗಲಿ ಅಥವಾ ಯಾರನ್ನು ಅವ್ಯಾಚ್ಯ ಶಬ್ದಗಳಿಂದ ಕರೆಯುವ ಒಂದು ವಿಚಾರವಾಗಲಿ ಯಾವುದನ್ನು ಮಾಡಕೂಡದು.